ನಮಸ್ಕಾರ ಸ್ನೇಹಿತರೆ. ಕರುನಾಡಿನಲ್ಲಿ ಪುಣ್ಯಕ್ಷೇತ್ರಗಳಿಗೆ ಬರವೇ ಇಲ್ಲ. ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಭಕ್ತರ ಸಾಲಿನ ಕಾಮಧೇನು ಎನ್ನಿಸಿರುವ ಶ್ರೀ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ವರದಹಳ್ಳಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೇವಲ ಮಾನವನ ಉದ್ಧಾರವಲ್ಲದೆ ಮತ್ತೇನನ್ನು ಧ್ಯಾನಿಸದೆ ತಪಸ್ಸುಗೈದಂತಹ ಶ್ರೀ ಶ್ರೀಧರ ಸ್ವಾಮಿಗಳ ನೆಲೆ ನಿಂತ ಪುಣ್ಯಕ್ಷೇತ್ರ. ನರಜನ್ಮದ ಎಲ್ಲ ನೋವುಗಳನ್ನು ನೀಗಬಲ್ಲ ತಪೋಧಾಮ, ಸದ್ಭಕ್ತರ ಪಾಲಿನ ಶ್ರದ್ಧಾ ಕೇಂದ್ರ. ಶಿವಮೊಗ್ಗದಿಂದ ಸಾಗರ ಮಾರ್ಗವಾಗಿ ಸಾಗಿ ಬಂದರೆ ಸಾಗರ ಪಟ್ಟಣದಿಂದ ಸುಮಾರು 8 ರಿಂದ 10 ಕಿಲೋಮೀಟರ್ ದೂರದಲ್ಲಿರುವ ವರದಹಳ್ಳಿ ಶತಮಾನಗಳಿಂದ ಭಕ್ತರ ಹರಕೆಗಳನ್ನು ಪೂರೈಸುವ ತಾಣವಾಗಿ ಬೆಳೆದು ಬಂದಿದೆ. ವರದಹಳ್ಳಿಯಲ್ಲಿ ಗೋಮುಖದಿಂದ ಒಂದು ಹೆಬ್ಬಟ್ಟೆಗಿಂತಲೂ ದಪ್ಪವಾಗಿ ಹರಿಯುವ ಶ್ರೀಧರ ತೀರ್ಥವಿದ್ದು ವರ್ಷ ಪೂರ್ತಿ ಬತ್ತದೆ ಹರಿಯುತ್ತಾ ಅದೆಷ್ಟೋ ವರ್ಷಗಳಿಂದ ಭಕ್ತರ ದುಃಖ ಕಳೆಯುವ ಪಾಪನಾಶಿಯಾಗಿ ಈ ತೀರ್ಥ ಹರಿಯುತ್ತದೆ. ಕಡ್ಡಾಯವಾಗಿ ಈ ತೀರ್ಥದಲ್ಲಿ ಮಿಂದು ನೀವು ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನಕ್ಕೆ ತೆರಳಬೇಕು. ವರ್ಷದ 365 ದಿನವೂ ಒಂದೇ ಅಳತೆಯಲ್ಲಿ ಗೋಮುಖ ದ್ವಾರದಿಂದ ಹರಿಯುವ ಈ ಪವಿತ್ರ ಜಲ ಅನಾರೋಗ್ಯ, ಚರ್ಮರೋಗ, ಮಾನಸಿಕ ಖಿನ್ನತೆ ಪರಿಹರಿಸುವ ಶಕ್ತಿ ಹೊಂದಿದೆ ಎಂದು ಇಲ್ಲಿನ ಭಕ್ತರು ನಂಬುತ್ತಾರೆ. ಹೀಗೆ ತಲೆಯ ಮೇಲೆ ಧುಮುಕುವ ಈ ಜಲಧಾರೆಯಡಿ ನಿಂತು ಮಿಂದು ಪುನೀತರಾದರೆ ತಿರುಪತಿಯನ್ನು ನೆನಪಿಸುವಂತಹ ಮೆಟ್ಟಿಲುಗಳು ಹತ್ತಿ ನೀವು ಶ್ರೀ ಶ್ರೀಧರ ಸ್ವಾಮಿಗಳ ದರ್ಶನಕ್ಕೆ ಹೋಗಬೇಕು. ತ್ರಿಕಾಲ ಅತ್ಯಂತ ಮಡಿಯಲ್ಲಿ ಪೂಜೆಯನ್ನು ಇಲ್ಲಿ ಸಲ್ಲಿಸಲಾಗುತ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳ ಸಮಾಧಿ ಸ್ಥಳವಾಗಿರುವ ಇಲ್ಲಿ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಬೇಡಿಕೊಳ್ಳುವ ಎಲ್ಲ ಬೇಡಿಕೆಗಳನ್ನು ಸ್ವಾಮಿಗಳು ಈಡೇರಿಸುತ್ತಾರೆ ಎಂದು ಲಕ್ಷಾಂತರ ಭಕ್ತರು ನಂಬಿದ್ದಾರೆ. ಇದೇ ಕಾರಣ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ಗೋವಾ, ಕರ್ನಾಟಕ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಸದಾಕಾಲ ಭಕ್ತರು ತಮ್ಮ ದುಃಖ, ಕಷ್ಟ, ಕಾರ್ಪಣ್ಯಗಳನ್ನು ಹೊತ್ತು ಈ ಸನ್ನಿಧಿಗೆ ಬಂದು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ಶ್ರೀ ಶ್ರೀಧರ ಸ್ವಾಮಿಗಳ ತಪಸ್ಸಿನ ಜಾಗದಿಂದ ಬಲಗಡೆ ಇರುವ ಮೆಟ್ಟಿಲುಗಳಲ್ಲಿ ಮೇಲೆ ಸಾಗಿದರೆ ಮೊದಲೊಂದು ಗುರುಕುಲವು, ಅದಕ್ಕಿಂತ ಮೇಲೆ ಸಾಗಿದರೆ ಸಾಮವೇದ ಪಾಠಶಾಲೆಗಳು ಕೂಡ ನಿಮಗೆ ಕಾಣುತ್ತವೆ. ಅದರ ಪಕ್ಕದಲ್ಲಿ ಶ್ರೀಧರರು ಸಮಾಧಿ ಹೊಂದಿದ ಜಾಗ, ಆ ಜಾಗದಲ್ಲಿ ಕಟ್ಟಲಾದ ಮಂದಿರವನ್ನು ನೀವು ಕಾಣಬಹುದು. ಈ ದೇವಸ್ಥಾನ ಬೆಳಿಗ್ಗೆ 6 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಹಾಗೂ ಸಂಜೆ 4 ರಿಂದ ರಾತ್ರಿ 8ರವರೆಗೆ ತೆಗೆದಿರುತ್ತದೆ. ಶ್ರೀ ಶ್ರೀಧರ ಸ್ವಾಮಿಗಳು ತಪಸ್ಸು ಮಾಡಿದ ಈ ಸ್ಥಳದಲ್ಲಿ ಅವರು ಇಂದಿಗೂ ಅದೃಶ್ಯ ರೂಪದಲ್ಲಿ ನೆಲೆ ನಿಂತು ಭಕ್ತರನ್ನು ಹಾರೈಸುತ್ತಿದ್ದಾರೆ ಎನ್ನುವ ನಂಬಿಕೆ ಇದೆ. ವಿಶೇಷವಾಗಿ ಮಕ್ಕಳಾಗದವರು, ಆರೋಗ್ಯದ ಸಮಸ್ಯೆ, ವೈವಾಹಿಕ ಜೀವನ, ವಿವಾಹ ಆಗದೇ ಇರುವರು, ಹೀಗೆ ಬದುಕಿನ ನಾನಾ ದುರಿತಗಳನ್ನು ನೊಂದವರು ಶ್ರೀ ಶ್ರೀಧರ ಸ್ವಾಮಿಗಳ ಪಾದುಕಕ್ಕೆ ಶರಣು ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಜೀವನ್ಮುಖಿ ಪಡೆದು ಜೀವನದಲ್ಲಿ ಹೊಸ ಬೆಳಕನ್ನು ಕಂಡಿರುವ ಸಾವಿರಾರು ಉದಾಹರಣೆಗಳು ನಿಮಗೆ ಕಾಣುತ್ತವೆ. ಹೀಗಾಗಿ ವರದಹಳ್ಳಿಯ ಈ ಆಶ್ರಮ ಸದ್ಭಕ್ತರ ಪಾಲಿಗೆ ಅಕ್ಷರಶಃ ವರರೂಪವಾಗಿದೆ. ಇಲ್ಲಿ ಸದಾಕಾಲ ಶುದ್ಧ ಮನಸ್ಸಿನಿಂದ ಪಠಿಸುವುದರಿಂದ ಎಲ್ಲ ದುರಿತಗಳನ್ನು ಕಳೆದುಕೊಳ್ಳಬಹುದೆಂದು ಶ್ರೀಗಳು ತಮ್ಮ ಹಲವಾರು ಉಪನ್ಯಾಸಗಳಲ್ಲಿ ಆಶೀರ್ವಾದ ರೂಪದಲ್ಲಿ ಹೇಳಿಕೊಂಡಿದ್ದರಿಂದ ಭಕ್ತರು ಮನೆ ಮನದಲ್ಲಿ ಈ ಮಂತ್ರ ಸದಾ ನೆಲೆಸಿರುತ್ತದೆ. ಶ್ರೀಧರ ಸ್ವಾಮಿಗಳು ತಪೋನಿರತರಾದ ಈ ಕ್ಷೇತ್ರದಲ್ಲಿ ಗೋವುಗಳಿಗೆ ದೇವರಷ್ಟೇ ಮಹತ್ವವಿದ್ದು ಗೋಶಾಲೆಯಲ್ಲಿ 100 ಗೋವುಗಳು ನಿಮಗೆ ಕಾಣಿಸುತ್ತವೆ. ಧರ್ಮ ಸಂಸ್ಥಾಪನೆ, ಧಾರ್ಮಿಕ ಆಚರಣೆಗಳ ಮಹತ್ವದ ಸಾರಿದ್ದ ಶ್ರೀಧರ ಸ್ವಾಮಿಗಳು ಇಲ್ಲಿ ವೇದ ಪಾಠಶಾಲೆಯನ್ನು ಸ್ಥಾಪಿಸಿದ್ದು 100 ವಿದ್ಯಾರ್ಥಿಗಳು ಸಾತ್ವಿಕ ವಾತಾವರಣದಲ್ಲಿ ಕಠಿಣವಾದ ನಿಯಮಗಳೊಂದಿಗೆ ವೇದ ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ಇನ್ನು ಇಲ್ಲಿ ಶ್ರೀಧರ ಸ್ವಾಮಿಗಳ ಆಶಯದಂತೆ ಇಲ್ಲಿ ಪ್ರಸಾರ ಭೋಜನ ಶಾಲೆ ಇದ್ದು 3 ಹೊತ್ತು ಹಸಿದು ಬಂದ ಭಕ್ತರಿಗೆ ಪ್ರಸಾದದ ಭೋಜನ, ಉಪಹಾರ ವ್ಯವಸ್ಥೆ ಕೂಡ ಇದೆ.
ಅಂದಹಾಗೆ ಈ ಅದ್ಭುತ ಪುಣ್ಯಕ್ಷೇತ್ರ ವರದಹಳ್ಳಿ ತಾಲೂಕು ಕೇಂದ್ರವಾದ ಸಾಗರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ತಲುಪಲು ನಿಮಗೆ ಅನೇಕ ದಾರಿಗಳು ಕೂಡ ಇವೆ. ಸಾಗರದಿಂದ ವರದಹಳ್ಳಿಗೆ ಹೋಗಲು ಗಂಟೆಗೊಂದು ಬಸ್ಸು ಸಿಗುತ್ತದೆ. ಹಾಗೆ ನಿಮಗೆ ಇಲ್ಲಿ ಆಟೋ ರಿಕ್ಷಾಗಳು ಕೂಡ ದೊರೆಯುತ್ತವೆ. ಸ್ವಂತ ವಾಹನವನ್ನು ಮಾಡಿಕೊಂಡು ಹೋಗಲು ಇಲ್ಲಿ ಒಳ್ಳೆಯ ರಸ್ತೆಗಳು ಕೂಡ ಇವೆ. ವರದಹಳ್ಳಿ ಜಿಲ್ಲಾ ಕೇಂದ್ರವಾದ ಶಿವಮೊಗ್ಗದಿಂದ ಸುಮಾರು 88 ಕಿಲೋಮೀಟರ್ ದೂರದಲ್ಲಿದ್ದರೆ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂಥ ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು 190 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ದಾವಣಗೆರೆಯಿಂದ 143 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಬರೋಬ್ಬರಿ 406 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಶಿವಮೊಗ್ಗ, ಸೊರಬ, ಸಾಗರ ಕಡೆ ಹೋದರೆ ದಯವಿಟ್ಟು ವರದಹಳ್ಳಿಗೆ ಹೋಗಿ ನಿಮ್ಮ ಹರಕೆಗಳನ್ನು ನೀವು ಪೂರೈಸಿಕೊಳ್ಳಬಹುದು. ಆ ಶ್ರೀಧರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಆ್ಯಂಡ್ ಯು ಟೇಕ್ ಕೇರ್.